ಗುಡ್ ಮಾರ್ನಿಂಗ್ ಯು ಗೈಸ್. ಏನು ಗೊತ್ತಾ, ನಿನ್ನೆದು ವಿಡಿಯೋ ಎಲ್ಲ ನೋಡಿದ್ರಾ? ನನ್ನ ಫ್ರೆಂಡ್ನ ಮೀಟ್ ಮಾಡಿದೆ. ಅವಳು ಉಡುಪಿ ಆಯ್ತಾ. ಸೊ ಇಲ್ಲಿ ಮೀಟ್ ಮಾಡಿದ್ದೆ ನಾನು ಅವಳನ್ನ, ಖುಷಿ ಪಟ್ಟೆ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ. ಅದಾದಮೇಲೆ ನಿದ್ದೆ ಮಾಡಿದ್ವಿ ಅಷ್ಟೇ. ಶಾಪಿಂಗ್ ಮಾಡಿಬಿಟ್ಟು ಬಂದೆ. ವೇಟ್ ಶಾಪಿಂಗ್ ಇಲ್ಲಿ ಆ್ಯಂಡ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸಲ್ಲಿ ಕ್ರೇಜಿ ಡೀಲ್ಸ್ ಇತ್ತಪ್ಪ. ನಮ್ಮಂತೂ ಕ್ಯಾಂಡಲ್ಸ್ ಇಷ್ಟ ಅಲ್ಲ, ಎಷ್ಟು ಕ್ಯಾಂಡಲ್ಸ್ ಶಾಪ್ ಮಾಡಿದ್ದೀವಿ. ಅಲ್ಲೊಂದಿದೆ ಬೇಬಿ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಕೆರೆನ. ಆ್ಯಂಡ್ ಇಲ್ಲಿ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ತಡಾ. ಆ್ಯಂಡ್ ಇದರಲ್ಲಿ ಐ ಥಿಂಕ್ ನೆಕ್ಸ್ಟ್ 6 ಮಂತ್ಸ್ಗೆ ನನಗೆ ಬಾಡಿ ಲೋಷನ್ಸ್ ಆಗುತ್ತೆ. ತಗೊಂಡು ಬಂದಿದ್ದೀನಿ, ಒಂದು 5-6 ಇದೆ ಇದರಲ್ಲಿ ಈ ಥರದ್ದು ಬ್ಯೂಟಿಫುಲ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್. ಯೂಸ್ ಮಾಡಿದ್ಮೇಲೆ ನನಗೆ ಯಾವುದೂ ಇಷ್ಟ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಇದು. ಇದಾಯ್ತಾ. ನನ್ನ ಫ್ರೆಂಡ್ ನನಗೆ ಏನು ತಂದ್ಕೊಟ್ಲು ಗೊತ್ತಾ? ಓ ಮೈ ಗಾಡ್, ಲುಕ್ ಎಟ್ ದಿಸ್ ಚೊಕೊಲಾಲ ಲಕ್ಸುರಿ. ಆ್ಯಂಡ್ ನಿನ್ನೆನೆ ನಾವಿಬ್ರು ಖಾಲಿ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಮ್ಮ UAE ಫ್ಲ್ಯಾಗ್ ಇದೆ ಇದರಲ್ಲಿ, ವೆರಿ ನೈಸ್. ಬೆಳಿಗ್ಗೆ ಸಿಹಿಯಿಂದ ಸ್ಟಾರ್ಟ್ ಮಾಡೋಣ ಪ್ಲೀಸ್. ನಿಮಗಿಲ್ಲ, ನನ್ನ ಫ್ರೆಂಡ್ ತಾನೆ ನನಗೆ ತಂದ್ಕೊಟ್ಟೆ. ಸೋ ಕ್ಯೂಟ್, ತುಂಬಾ ಚೆನ್ನಾಗಿದೆ. ಒಂದೊಂದು ಡಿಫ್ರೆಂಟ್ ಫ್ಲೇವರ್ ಇದೆ. ಥ್ಯಾಂಕ್ ಯು ಮಿನಾಲ್, ತುಂಬಾ ಟೇಸ್ಟಿ ಆಗಿದೆ. ಐ ವಿಲ್ ಲವ್ಡ್ ಇಟ್. ಒಂದು ಬಾಕ್ಸ್ ನಾನು ಇವತ್ತೇ ಖಾಲಿ ಮಾಡ್ಬೋದು. ಎನಿವೇಸ್, ಹೋಗೋಣ ಬ್ರೇಕ್ಫಾಸ್ಟ್ಗೆ. 10:30 ಗ್ಲಾಸ್ ಅಂತೆ. ನಾವು ಇವಾಗ ಎದ್ದಿದ್ದೀವಿ, 10 ಗಂಟೆ ಆಗಿದೆ. ಸೊ ಬೇಗ ಓಡ್ಕೊಂಡು ಹೋಗಿ ಸ್ವಲ್ಪ ಹೊಟ್ಟೆಗೆ ತಿಂದು ಆಮೇಲೆ ನೆಕ್ಸ್ಟ್ ಏನು ಅಂತ ತಿಳಿಸ್ತೀವಿ. ಓಕೆ. ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅನ್ನೋ ರೆಸ್ಟೋರೆಂಟ್ಗೆ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಆ್ಯಕ್ಚುಲಿ ಇವತ್ತಿನ ಬ್ರೇಕ್ಫಾಸ್ಟ್ ಅಷ್ಟೊಂದು ಪರ್ಫೆಕ್ಟ್ ಆಗಿ ಬ್ಯೂಟಿಫುಲ್ ಅಂತ ಅನಿಸ್ಲಿಲ್ಲ. ಬಿಕಾಸ್ ಇಲ್ಲಿದ್ದಂಥ ಲಿಮಿಟೆಡ್ ಆಪ್ಷನ್ಸಲ್ಲಿ ಎಲ್ಲ ಯುರೋಪಿಯನ್ ಸ್ಟೈಲೇ ಇತ್ತು. ಟರ್ಕಿ, ಬೇಕನ್ ಆ್ಯಂಡ್ ಅ ಲಾಟ್ ಆಫ್ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ವೆರೈಟೀಸ್ ಇತ್ತು. ಆಪ್ಷನ್ಸ್ ಹೆಂಗಿದೆ? ಯೂಶಲಿ ಆಮ್ಲೆಟ್ ತೊಗೋತಾ ಇದ್ದೆ, ಬಟ್ ಅದು ತಿನ್ನಂಗಿಲ್ಲ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬೇರೆ ಏನೂ ಇಲ್ಲ ಆಪ್ಷನ್. ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಹಾಗೆ ಸುಮ್ಮನೆ ಒಂದು ರೌಂಡ್ ಹಾಕೋಣ, ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಕ್ಕೆ ಹೋದಾಗ ಜಿಮ್ ಏರಿಯಾ ಸಿಕ್ತು. ಇಟ್ ವಾಸ್ ವೆರಿ ಗುಡ್. ಅದಾದಮೇಲೆ ನಾವು ಮಿಸ್ ಮಾಡ್ಬೋದಾ, ಪೂಲ್ ಏರಿಯಾ ಹೇಗಿದೆ ಅಂತ ನೋಡಲೇಬೇಕಾಗುತ್ತಲ್ವ. ಬಟ್ ಬಿಫೋರ್ ದಟ್ ಈ ಒಂದು ವ್ಯೂ ನೋಡಿ. ಓ ಮೈ ಗಾಡ್, ಇದು ದುಬೈ ಕ್ರೀಕ್ ಅಂದರೆ ಓಲ್ಡ್ ದುಬೈ ಅಂತ ಹೇಳ್ತೀವಲ್ಲ, ಆ ಏರಿಯಾದು ವ್ಯೂ ಫ್ರಮ್ ದ ಟಾಪ್ ಫ್ಲೋರ್. ಅದ್ರ ಜೊತೆಗೆ ಇದು ಓಪನ್ ಸ್ವಿಮ್ಮಿಂಗ್ ಪೂಲ್, ಎಲ್ಲ ಫಾರಿನರ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಯ್. ಹಾಯ್. ವಾಟ್ಸ್ ದ ಪ್ಲಾನ್ ಫಾರ್ ಟುಡೇ? ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಶಾಪಿಂಗ್. ಎಷ್ಟು ಶಾಪಿಂಗ್ ಮಾಡ್ತೀರಾ? ನಿನಗೆ ತಾನೇ, ನನಗೇನು ಬೇಡಪ್ಪ, ನೀನೇ. ಸುಮ್ಮನೆ ನನ್ನ ಹೆಸರು ಹೇಳ್ಬಿಟ್ಟು ಇವ್ರು ಶಾಪಿಂಗ್ ಹೋಗ್ತಾರೆ. ನಾನು ಏನಪ್ಪ ತಗೊಂಡಿದ್ದೀನಿ? ಕ್ಯಾಂಡಲ್ಸ್ ಎಲ್ಲ ನಿಮ್ಗೆ ತಾನೇ ತಗೊಂಡಿದ್ದು? ನಿಮಗೆ ತಾನೇ ತಗೊಂಡಿದ್ದಾನೆ. ಈ ಕಡೆ ನಮ್ಮ ರೂಮ್ ಎಲ್ಲಿ ಅಂತಲೂ ಗೊತ್ತಿಲ್ಲ ಅಲ್ಲ, ನಿನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ನಾನು. ಔಟ್ಫಿಟ್ ಫಾರ್ ಬ್ರೇಕ್ಫಾಸ್ಟ್. ನಾನು ಹಲೋ, ನಾನು ಯಾಕೆ ನನ್ನ ಲಾಕ್ ಮಾಡಿದ್ರಿ? 20 ಮಿನಿಟ್ಸ್ ಇದೆ ಕರೆಕ್ಟಾಗಿ. ಜೋರು ಮಾಡ್ತೀರಾ? ನಂಗೇನೆ ಜೋರು ಮಾಡ್ತೀರಾ? ಲೇಟ್ ಆಯ್ತು, ಬರಲ್ವಾ? ನಾನು ಹೋಗ್ತಾ ಇದ್ದೀನಿ. ಬರ್ತೀನಿ. ಆಯ್ತು, ನಂದು ಕೂದಲು ಸೆಟ್ ಮಾಡ್ತಾ ಇದ್ದೀನಿ. ಹೊಸ ಬೋಟ್ ಚೆನ್ನಾಗಿದೆಯಾ? ಲೇಟ್ ಆಯ್ತು. ನೀನು ಇನ್ನೂ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ಯಾವಾಗ? ನಾವು ಮಾಡಲ್ಲ ಬೇಬಿ, ಮಾಡಲ್ಲ. ಇನ್ನೂ ಇವತ್ತು ಲೇಟ್ ಆಗಿದೆ, ನಾನೇನು ಮಾಡಲ್ಲ. ಬಿಕಾಸ್ ಇತ್ತೀಚೆಗೆ ನನ್ನ ಹೇರ್ ಚೆನ್ನಾಗಿದೆ, ಥ್ಯಾಂಕ್ಫುಲಿ. ಗೊತ್ತಾ ನಿಮ್ಮೆಲ್ಲರಿಗೂ ಗೊತ್ತಾ, ಈ ಟೈಮ್ನಲ್ಲಿ ನನ್ನ ಕೂದಲು ತುಂಬಾನೇ ಚೆನ್ನಾಗಿದೆ. ರೈಟ್. ಸೊ ಇವಾಗ ಟೆಂಪಲ್ಗೆ ಹೊರಡಬೇಕು. ಬಿಕಾಸ್ ಇರೋದು ನಮ್ಮ ಕೈಲಿ ಅರ್ಧ ಗಂಟೆ ಮಾತ್ರ. ನಾನು ಬೇಗ ಹೊರಟಿಲ್ಲ ಅಂದರೆ ನಮ್ಮ ಯಜಮಾನರು ನಾನು ನಿಜವಾಗ್ಲೂ ಬೈತಾರೆ. ಲೆಟ್ಸ್ ಗೋ. ಸದ್ಯಕ್ಕೆ ಇದೊಂದೇ ಟೆಂಪಲ್ ಇರೋದು UAEನಲ್ಲಿ. ಸೊ ಈ ಟೆಂಪಲಲ್ಲಿ ಹಲವಾರು ದೇವರಿದ್ದಾರೆ. ಹಾಗೆಯೇ ಮುಂದೆ ಬರುವಂಥ ಹೊಸ ಟೆಂಪಲ್ ಇದೆಯಲ್ಲ, ಅದರದ್ದು ಒಂದು ಮಿನಿ ಸ್ಟ್ರಕ್ಚರ್ನ ಇಲ್ಲಿ ಇಟ್ಟಿದ್ದಾರೆ. ಖುಷಿ ಆಗ್ತಾ ಇದೆ ಬಿಕಾಸ್ ನಾವು ಟೆಂಪಲ್ಗೆ ಶಾರ್ಪ್ 12 ಗಂಟೆಗೆ ರೀಚ್ ಆದ್ವಿ. ಮಿಸ್ ಆಗುತ್ತೇನೋ ಅಂತ ಅನ್ಕೊಂಡಿದ್ವಿ. ಲಾಸ್ಟ್ ಮಿನಿಟ್ ಓಡೋಡ್ ಹೋದ್ವಿ. ಗೊತ್ತಾ, ತುಂಬಾ ಖುಷಿ ಆಯಿತು. ಮನಸ್ಪೂರ್ವಕವಾಗಿ ದೇವ್ರನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ದೇವರು ಬೇಡ ಅಂತ ಅಂತಾರ, ಇಲ್ಲ ಅಲ್ವಾ? ಲಾಸ್ಟ್ ಮಿನಿಟಲ್ಲಿ ಸಿಕ್ಕಿದ್ರು, ಖುಷಿ ಆಯಿತು. ಇದೀಗ ನಮ್ಮ ಇಡೀ ದಿನ ಚೆನ್ನಾಗಾಗುತ್ತೆ. ಹೋಗೋಣ. ತುಂಬ ಖುಷಿ ಆಯ್ತು. ಇವ್ರಿಗಂತೂ ತುಂಬ ಸಮಾಧಾನ ಆಗುತ್ತೆ. ಇವ್ರು ಖುಷಿಯಲ್ಲಿದ್ದರೆ ನಾನು ಖುಷಿಯಲ್ಲಿರ್ತೀನಿ, ನಾನು ಖುಷಿಯಲ್ಲಿದ್ದರೆ ಇವ್ರು ಖುಷಿಯಲ್ಲಿರ್ತಾರೆ, ದೇವರು ಖುಷಿಯಲ್ಲಿದ್ದರೆ ನಾವಿಬ್ರು ಖುಷಿಯಲ್ಲಿರ್ತೀವಿ. ಸೊ ಇದೀಗ ಎಲ್ಲಿ ಹೋಗೋದು?
ಮೀನಾ ಬಜಾರ್ಗೆ ಹೋಗೋಣ. ಚಡಾ. ನನಗೆ ರಿಂಗ್ ಲೈಟ್ ಬೇಕಿತ್ತು ಆ್ಯಂಡ್ ತುಂಬ ದೊಡ್ಡದು ಬೇಕಿತ್ತು ಬಿಕಾಸ್ ಯೂಟ್ಯೂಬ್ ವೀಡಿಯೋಸ್ಗೆ. ಫೈನಲಿ ಇಲ್ಲಿ ಬಂದೆ ನಾನು. ಇನ್ಫ್ಯಾಕ್ಟ್ ಇಲ್ಲಿ ಎಲ್ಲ ಜಾಸ್ತಿ ಮಲಯಾಳೀಸ್, ನಮ್ಮದು ಕನ್ನಡ ಅವರು, ತುಳು ಅವರೆಲ್ಲ ಜಾಸ್ತಿ ಇದ್ದಾರೆ, ಮಂಗಳೂರು, ಉಡುಪಿ, ಮಲಯಾಳಂ ಅವರೆಲ್ಲ. ಸೊ ಇಲ್ಲಿ ಬಂದು ನಾನು ಶಾಪಿಂಗ್ ಮಾಡಿದೆ. ಸೊ ನನಗೆ ಬೇಕಾಗಿರುವಂಥ ಯೂಟ್ಯೂಬ್ಗೆ ಬೇಕಾಗಿರುವಂಥ ಒಂದು ಐಟಮ್ ನನಗೆ ಸಿಕ್ತು. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಿಯವ್ರು ನೀವು? ಕೇರಳ. ಓಹೋ, ಎಷ್ಟು ವರ್ಷದಿಂದ ಬಿಸ್ನೆಸ್? 40 years ಆಗಿದೆ. 40 years. ಹೇಗಿದೆ ಬಿಸ್ನೆಸ್? ಒಳ್ಳೇದು. ಓ, ಎಲ್ಲ ಸಿಗುತ್ತಾ ಇಲ್ಲಿ? ಎಲ್ಲ ಸಿಗುತ್ತೆ. ಏನೇನು ಸಿಗುತ್ತೆ? ಎಲ್ಲ ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ, ಬ್ಯಾಗ್ ಸಿಗುತ್ತೆ, ಪರ್ಫ್ಯೂಮ್, ಆಲ್ ಬ್ರಾಂಡೆಡ್ ಪರ್ಫ್ಯೂಮ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಫ್ಲಾಶ್ 50% ಆಫರ್, ಫುಲ್ ಇಯರ್. ಓನ್ಲಿ ಫಾರ್ ಇಂಡಿಯನ್ಸ್, ಸ್ಪೆಷಲ್ ಆಫರ್. ಎವ್ರಿಬಡಿ ಫುಲ್ ಆಫರ್. ವೆರಿ ನೈಸ್. ನಿಮ್ಮ ಅಡ್ರೆಸ್ ಹೇಳ್ತೀರಾ ಎಲ್ಲಿ ಅಂತ? ಇದು ಎಲ್ಲಾದ್ರೂ ಇದೆಯಾ? ಇಂಡಿಯಾದಿಂದ UAEಗೆ ಬಂದು ಇಲ್ಲಿ ಇಂಡಿಯನ್ ಕಲೆಕ್ಷನ್ಸ್ನ ನಾನು ಶಾಪ್ ಮಾಡ್ತಾ ಇದ್ದೀನಿ. ಕ್ಯಾನ್ ಯು ಬಿಲೀವ್ ಇಟ್? ಯಾಕೆ ಶಾಪ್ ಮಾಡ್ತಾ ಇದ್ದೀನಿ? ಆ್ಯಂಡ್ ನಾರ್ಮಲ್ ಕಲೆಕ್ಷನ್ಸ್ ಅಲ್ಲ, ವೆಡ್ಡಿಂಗ್ ಕಲೆಕ್ಷನ್ಸ್. ಯಾರು ಮದುವೆ ಇದೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ? ಓ ಮೈ ಗಾಡ್, ಇಷ್ಟೊಂದು ಸಸ್ಪೆನ್ಸ್ ಆ್ಯಂಡ್ ಟು ಮಚ್ ಓವರ್ ಆ್ಯಕ್ಟಿಂಗ್. ಸೊ ನಾನು ದೀಪು ಇಲ್ಲಿದ್ದೀವಿ. ಏನು ಮಾಡ್ತಾ ಇದ್ದೀವಿ ದೀಪು? ವೆಡ್ಡಿಂಗ್ ಶಾಪಿಂಗ್. ಯಾರ್ ವೆಡ್ಡಿಂಗ್? ಸಸ್ಪೆನ್ಸ್. ಇವರು ಕಲ್ತಿದ್ದಾರೆ ಇವಾಗ ಹೆಂಗ್ ಮಾತಾಡ್ಬೇಕು ಅಂತ. ಎನಿವೇಸ್, ಭಯ ದಿಖಾ ದೀಜಿಯೇ ಆಪ್. See? ನನಗಂತೂ ಕಲೆಕ್ಷನ್ಸ್ ಇಷ್ಟ ಆಗ್ತಾ ಇದೆ. ಇಟ್ಸ್ ವೆರಿ ಮಾಡರ್ನ್ ಆ್ಯಂಡ್ ತುಂಬಾ ಸ್ಟೈಲಿಶ್ ಆಗಿದೆ. ನನಗೆ ಈ ಥರ ಔಟ್ಫಿಟ್ಸ್ ತುಂಬಾ ಇಷ್ಟ. ಸೊ ಐ ಹೋಪ್ ನನಗೆ ಬೇಕಾಗಿರುವಂಥ ಡ್ರೀಮ್ ಔಟ್ಫಿಟ್ಸ್ ಇಲ್ಲಿ ಸಿಗುತ್ತೆ. ಹೊರಗಡೆ ಬಂದಿದ್ದೀವಿ ಅಂದಮೇಲೆ ಎಲ್ಲ ಕಡೆ ಫುಡ್ ಟ್ರೈ ಮಾಡಬೇಕು. ಇದು ಪಾಕಿಸ್ತಾನಿ ಸ್ಟೈಲ್ ಫುಡ್ ಅಂತೆ. ಏನಿದು? ಮಟನ್, ಪೇಶಾವರಿ ಮಟನ್ ಆ್ಯಂಡ್ ರೋಟಿ ತಗೊಂಡಿದ್ದೀವಿ. ಆ್ಯಕ್ಚುಲಿ ಅವ್ರ ಸ್ಟೈಲ್ ಹೇಗೆ ಗೊತ್ತಾ? ಈ ಥರ ರೋಟಿ ತಿಂತಾರೆ ಅವರು ಕೈಯಲ್ಲಿ ಇಟ್ಕೊಂಡು, ಆ್ಯಂಡ್ ಪಲ್ಯನ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಬೌಲಿಂದ ತಿಂತಾರೆ. ನಾನು ಕೆಲವೊಂದು ವೀಡಿಯೋಸೆಲ್ಲ ನೋಡ್ತೀನಲ್ಲ, ಸೊ ಆ ರೀತಿಯಲ್ಲಿ ಪಾಕಿಸ್ತಾನದವರು ಊಟ ತಿನ್ನೋದು. ಸೊ ಕರಿ ಸ್ವಲ್ಪನೇ ತಿಂತಾರೆ. ಈ ಮೀನಾ ಬಜಾರ್ ಏರಿಯಾದಲ್ಲಿ ತುಂಬ ಫೇಮಸ್ ಅಂತೆ. ಊಟ ಚೆನ್ನಾಗಿರುತ್ತಂತೆ. ತುಂಬ ಜನ ರೆಕಮೆಂಡ್ ಮಾಡಿದ್ರು ಇದೇ ಜಾಗನ. ನಮ್ಮ ಇಂಡಿಯಾದವರು, ಗುಜರಾತ್ ಅವರೆಲ್ಲ ಜಾಸ್ತಿ ಜನ ಇಲ್ಲಿದ್ದಾರಲ್ಲ, ಅವರು ಕೇಳಿದಾಗ ಅವರು ನೀವು ಇಲ್ಲಿ ಹೋಗಿ ಮ್ಯಾಮ್, ನಾನ್ ವೆಜ್ ಅಂದರೆ ಇಲ್ಲಿ ಹೋಗಿ, ಅಲ್ಟಿಮೇಟ್ ಆಗಿರುತ್ತೆ ಅಂತ. ಸೊ ಹಾಗಾಗಿ ಮದುವೆ ಖಾರ ಆಗಿ ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ಪಾಕಿಸ್ತಾನಿ ಫುಡ್ ಯಾವ ರೀತಿ ಇರುತ್ತೆ ಅನ್ನೋ ಅನುಭವನೂ ಇಲ್ಲ ಆಯಿತು. ಹೌದು ಬೇಬಿ, ರಿಯಲಿ ನೈಸ್. ಮಟನ್ ತಗೊಂಡಿದ್ದೀವಿ. ತುಂಬ ಸಿಂಪಲ್ ಹೋಟೆಲ್, ಬಟ್ ಫುಡ್ ಇಸ್ ಗುಡ್. ನಾನು ವೀಡಿಯೋಸ್ ನೋಡ್ತೀನಲ್ಲ, ವ್ಲಾಗ್ಸ್, ಅವರು ಊಟ ತಂದಿರ್ತಾರೆ ಇಲ್ಲಿ, ಮಕ್ಕಳೆಲ್ಲ ಊಟ ಕುತ್ಕೋತಾರೆ, ಒಬ್ಬೊಬ್ರು ಕೈಲಿ ಒಂದೊಂದು ರೋಟಿ ಇರುತ್ತೆ, ಹಿಂಗೆ ಡಿಪ್ ಮಾಡಿಬಿಟ್ಟು ತಿಂತಾರೆ. ಹಾಗೆ ಸುಮ್ಮನೆ ಚಿಟ್ಚಾಟಿಂಗ್ ಮಾಡ್ತಾ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಯೋಚನೆ ಮಾಡೋ ಮುಂಚೆ ನಿಮಗೆ ನಾನು ಅಮೆಝಾನ್ ಔಟ್ಫಿಟ್ಸ್ನ ತೋರಿಸಲೇಬೇಕು. ಯಾಕಂದರೆ ನಾನು ಹೇಗೆ ಮದುವೆಗೆ ಶಾಪಿಂಗ್ ಮಾಡ್ತಾ ಇದ್ದೀನೋ ನನ್ನ ಅಣ್ಣ ಕೂಡ ಅದೇ ರೀತಿ ಮದುವೆಗೆ ಆ್ಯಸ್ ಎ ಗೆಸ್ಟ್ ಔಟ್ಫಿಟ್ ಯಾವ ರೀತಿ ಇರ್ಬೋದು ಅನ್ನೋ ಆಯ್ಕೆನ ಮಾಡಿದ್ದಾನೆ. ಆ ಆಯ್ಕೆನ ನೀವು ಕೂಡ ನೋಡಿ. ಒಂದು ಶರ್ಟ್, ಹಾಗೆಯೇ ಒಂದು ಫಾರ್ಮಲ್ ಪ್ಯಾಂಟ್, ಅದ್ರ ಜೊತೆಗೆ ಹೊಸದಾಗಿರುವಂಥ ಶೂ, ಲೈಟ್ ಶೇಡ್ಸ್ ಕಲರ್ಸ್, ಬಾಯ್ಸ್ ಅವ್ರಿಗೆ ತುಂಬಾ ಕ್ಲಾಸಿಯಾಗಿ ಕಾಣಿಸುತ್ತಲ್ವಾ. ಇಟ್ ಗಿವ್ಸ್ ಅ ವೆರಿ ಡಿಫ್ರೆಂಟ್ ಲುಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಥರ ಔಟ್ಫಿಟ್ಸ್ನ ನೀವು ಮಲ್ಟಿಪರ್ಪಸ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಸ್ಪೆಸಿಫಿಕ್ ಆಗಿ ಇದು ಗಂಡಸರಿಗೆ ಅಂದರೆ ಬಾಯ್ಸ್ಗೆ ಹೇಳಿ ಮಾಡಿಸಿರುವಂಥ ಸ್ಕಿನ್ ಕೇರ್ ರೇಂಜ್ ಪ್ರಾಡಕ್ಟ್ಸ್. ಎಲ್ಲ ಪ್ರಾಡಕ್ಟ್ಸ್ ಐ ಆಮ್ ಶ್ಯೂರ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಬಾಯ್ಸ್. ಸೊ ಡಿಸ್ಕ್ರಿಪ್ಷನಲ್ಲಿರುವಂಥ ಅಮೆಝಾನ್ ಲಿಂಕ್ನ ಮಿಸ್ ಮಾಡದೆ ಚೆಕ್ ಮಾಡಿ. ಕ್ಯಾರಿಗೆ ಹೋಗಿ ಬಂದಿದ್ದೀವಿ. ಎಷ್ಟು ಚಾಕ್ಲೇಟ್ಸ್ ತೊಗೊಂಡಿದ್ದು ಗೊತ್ತಾ? 1, 2, 3, 4, 5, ಇದೆಲ್ಲ ಅಂದರೆ 5, 6 ಆ್ಯಂಡ್ ಇಲ್ಲಿ ನಾನೊಂದು ಪ್ಯಾಕೆಟ್ ತಿಂದೆ, ಇವ್ರೊಂದು ಪ್ಯಾಕೆಟ್ ತಿಂದರೆ ಇನ್ನೊಂದು ತಿಂತಾ ಇದ್ದಾರೆ. ಸೊ ಕ್ಯೂಟ್. ಎನಿವೇಸ್, ಇದು ಬೇಕು ನಂಗೆ ತಿಲ್ಲೋ. ಮುಟ್ಟಿ ಕಂಫರ್ಟೇಬಲ್ ಆಗಿದೆ ಅಲ್ಲ? ಓಕೆನಾ? ಕೊನೆಯದಾಗಿ ನಾವು ದೀಪು ಅವ್ರಿಗೆ ಶಾಪಿಂಗ್ ಮಾಡಿ
ಮೆನ್ಸ್ ಕಲೆಕ್ಷನ್ಸಲ್ಲಿ ತುಂಬಾ ವೆರೈಟೀಸ್ ಇತ್ತು ಆ್ಯಂಡ್ ಆಫರ್ಸ್ ಕೂಡ ಇತ್ತು. ಇದನ್ನೆಲ್ಲ ತಗೊಂಡು ನಾವು ಮನೆಗೆ ರೀಚ್ ಆಗಬೇಕಾದ್ರೆ ನಮ್ಮ ಲಗೇಜ್ ಎಷ್ಟಿತ್ತು ಗೊತ್ತಾ, ಅದನ್ನು ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಇಷ್ಟೊಂದು ಲಗೇಜ್ ಇತ್ತು. ಓಕೆ, ಬಾಯ್.